ಜಾತಿಗಣತಿ ಒಳ ಮೀಸಲಾತಿ ನಡುವೆ ಲಿಂಗಾಯುತ ತುಮುಲ ಮತ್ತೆ ಮೇಲೆ ಎದ್ದಿದೆ. ಲಿಂಗಾಯುತ ಜಾತಿಯೇ ಅಥವಾ ಧರ್ಮವೇ? ಲಿಂಗಾಯುತ ಪ್ರತ್ಯೇಕ ಧರ್ಮ ಎಂದು ಹೇಳುವುದು ತಪ್ಪಾಗುವುದಿಲ್ಲ. ಇದು ಲಿಂಗಾಯುತರಿಗೆ ಅವರ ಧರ್ಮದ ಅರಿವು ನೀಡುವ ಕಜ್ಜ ಅಷ್ಟೇ. ಲಿಂಗಾಯುತವು ಪ್ರತ್ಯೇಕ ಧರ್ಮ ಅಲ್ಲದಿದ್ದರೆ ಹಿಂದೂಗಳು ಲಿಂಗಾಯುತರನ್ನು ಕಲ್ಯಾಣದಲ್ಲಿ ಕೊಂದದ್ದು ಯಾಕೆ? ಕಲ್ಯಾಣದಿಂದ ಲಿಂಗಾಯುತರನ್ನು ಹಿಂದೂ ಅಪರಾಧಿಗಳು ಓಡಿಸಿದ್ದು ಏಕೆ? ಉಳವಿ, ಮಲೆಮಹದೇಶ್ವರದಂಥ ಮೂಲೆಗೇಕೆ ಲಿಂಗಾಯುತರು ರಾಜಧಾನಿ ಕಲ್ಯಾಣದಿಂದ ಓಡಿ ಹೋಗಬೇಕಾಯಿತು? ಬಸವಣ್ಣ ಕೂಡಲ ಸಂಗಮದಲ್ಲಿ ಐಕ್ಯವಾದುದು ಎಂದರೆ ಏನು? ಕೆಲವರು ಅದನ್ನು ಕೊಲೆ, ಕೆಲವರು ತಾಕೊಲೆ ಎಂದು ಅರ್ಥೈಸಲು ಕಾರಣವೇನು? ಆಗಿನ ಹಿಂದೂ ಎಂದರೆ ವೈದಿಕ. ಅವರು ಬಹುಶಃ ಭಾರತದ 32 ಧರ್ಮಗಳನ್ನು ನುಂಗಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕಲ್ಯಾಣ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448 608 426.